ಕ್ರಿಸ್ಮಸ್ ಹಬ್ಬವು ದೇವರು ಮಾನವನಾಗಿ ಹುಟ್ಟಿದ ಘಟನೆಯ ಸಂಭ್ರಮವಾಗಿದೆ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳು ಬಂದಾಗ ಯೇಸುವಿನ ಜನನದ ಹಬ್ಬವನ್ನ ಆಚರಿಸಲು ಕ್ರೈಸ್ತ ಸಮುದಾಯದವರು ತಯಾರಿ ಮಾಡುತ್ತಾರೆ. ಅಂತೆಯೇ ಮಂಗಳೂರಿನ ಬಿಷಪ್ ಹೌಸ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನ ಕೇಕ್ ಕತ್ತರಿಸಿ ಆಚರಿಸಿದರು. ಡಿಸೆಂಬರ್ ತಿಂಗಳು ಬಂತೆಂದ್ರೆ ಸಾಕು, ಕ್ರೈಸ್ತ ಸಮೂಹರಿಗೆ ಹಬ್ಬದ ವಾತಾವರಣ. ತಿಂಗಳಿಗೆ ಮುಂಚೆಯೇ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸಲು ತಯಾರಿ ಮಾಡ್ತಾರೆ. ಇಂದು ಮಂಗಳೂರಿನ ಬಿಷಪ್ ಹೌಸ್ನಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ ಅವರು ಕೇಕ್ ಅನ್ನ ಕತ್ತರಿಸಿ ಜನತೆಗೆ ಕ್ರಿಸ್ಮಸ್ ಸಂದೇಶವನ್ನ ಸಾರಿದ್ರು. ದೇವರು ಸೃಷ್ಟಿಸಿದ ಪ್ರತಿಯೊಬ್ಬ ಮನುಷ್ಯನು ದೇವರನ್ನ ಅರಸುತ್ತಾನೆ. ಇದು ಒಂದು ನಿರಂತರ ಹುಡುಕಾಟ. ಮನುಷ್ಯನ ಈ ದೈವಿ ಹುಡುಕಾಟಕ್ಕೆ ತೃಪ್ತಿ ಸಿಗಲೆಂದೇ ದೇವರು ನಮ್ಮೆಡೆಗೆ ಬಂದಿದ್ದಾನೆ. ಎರಡನೆಯದಾಗಿ, ನಮ್ಮ ಹೃದಯ ಪ್ರೀತಿಗಾಗಿ ಹಾತೊರೆಯುವಾಗ ಮನಸ್ಸು ಸತ್ಯವನ್ನ ತಿಳಿಯಲು ತವಕ ಪಡುತ್ತದೆ. ನಾವು ಪ್ರೀತಿಯಲ್ಲಿ ಸಂಪೂರ್ಣತೆಯನ್ನ ಹುಡುಕುತ್ತೇವೆ ಎಂದ ಅವರು ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಗೋದಲಿಯ ಮೇಲೆ ಕಡು ಬಡತನದಲ್ಲಿ ಜನಿಸಿದ ಯೇಸು ಸ್ವಾಮಿ ತಮ್ಮನ್ನೇ ನಮಗೆ ಶ್ರೇಷ್ಠ ಉಡುಗೊರೆಯಾಗಿ ನೀಡುತ್ತಾರೆ. ಈ ಬಾಲಯೇಸುವನ್ನ ಆರಾಧಿಸಿ ಸಂತೋಷಿಸುವಾಗ ಪರರಿಗೆ ಒಂದು ಉಡುಗೊರೆಯಾಗೋಣ ಎಂದು ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬ ಮತ್ತು ಹೊಸ ವರ್ಷದ ಶುಭವನ್ನ ಕೋರಿದ್ರು. ಪ್ರತಿ ವರ್ಷ ಡಿಸೆಂಬರ್ ತಿಂಗಳು ಬಂದಾಗ ಯೇಸುವಿನ ಜನನದ ಹಬ್ಬವನ್ನು ಆಚರಿಸಲು ನಾವೆಲ್ಲ ತುಂಬಾ ತಯಾರಿ ಮಾಡ್ತೇವೆ, ತವಕ ಪಡ್ತೇವೆ. ಯಾಕಾಗಿ ದೇವಪುತ್ರರು ಈ ಧರೆಗೆ ಬಂದರು ಎಂಬ ಪ್ರಶ್ನೆಗೆ ನಾವೆಲ್ಲರೂ ಉತ್ತರ ಹುಡುಕ್ತೇವೆ. ದೇವರು ಸೃಷ್ಟಿಸಿದ ಪ್ರತಿಯೊಬ್ಬ ಮನುಷ್ಯನು ದೇವರನ್ನು ಆರಿಸ್ತಾನೆ. ಇದು ಒಂದು ನಿರಂತರ ಹುಡುಕಾಟ. ದೇವರು ಎಲ್ಲಿದ್ದಾನೆ, ದೇವರು ಏನು ಮಾಡ್ತಾನೆ, ದೇವರು ನಮಗಾಗಿ ಏನು ಮಾಡ್ತಾರೆ. ಮನುಷ್ಯನ ಈ ದೈವಿ ಹುಡುಕಾಟಕ್ಕೆ ಪ್ರಾಪ್ತಿ ಸಿಗಲೆಂದು ದೇವರೇ ನಮ್ಮೆಡೆಗೆ ಬಂದಿದ್ದಾರೆ. ಅವರೇ ಯೇಸು ಕ್ರಿಸ್ತರು ಎಂದು ನಾವು ಕ್ರೈಸ್ತರು ನಂಬುತ್ತೇವೆ. ಎರಡನೇದಾಗಿ, ನಮ್ಮ ಹೃದಯ ಪ್ರೀತಿಗಾಗಿ ಆತೊರೆಯುತ್ತದೆ. ನಮ್ಮ ಮನಸ್ಸು ಸತ್ಯವನ್ನು ಅರಸುತ್ತದೆ. ನಿಜವಾದ ಸತ್ಯ ಎಲ್ಲಿದೆ, ಸತ್ಯ ಯಾವುದು, ನಿಜವಾದ ಪ್ರೀತಿ ಎಲ್ಲಿ ದೊರಕುತ್ತದೆ ಎಂದು ನಾವು ಹುಡುಕ್ತಾ ಇದ್ದೇವೆ. ನಾವು ಪ್ರೀತಿಯಲ್ಲಿ ಸಂಪೂರ್ಣತೆಯನ್ನು ಹುಡುಕುವಾಗ ಈ ಸಂಪೂರ್ಣ ಪ್ರೀತಿಯ ಹುಡುಕಾಟದ ಕೊನೆ ಎಲ್ಲಿ, ಅದು ಎಲ್ಲಿ ಕೊನೆಗೊಳ್ಳುತ್ತದೆ ಎಂಬ ಪ್ರಶ್ನೆಗೆ ಕೂಡ ಉತ್ತರವನ್ನು ಯೇಸು ಸ್ವಾಮಿಯೇ ನಮಗೆ ಕೊಡ್ತಾರೆ. ಯಾಕೆಂದರೆ ಅವರೇ ಪ್ರೀತಿಯ ಸಾಕ್ಷಾತ್ ರೂಪ, ಪರಮಶ್ರೇಷ್ಠ ಪ್ರೀತಿಯನ್ನು ನಾವು ಮನಗಂಡಿದ್ದೇವೆ. ಈ ಸಂದರ್ಭ ಮಂಗಳೂರು ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರುಗಳಾದ ವಂದನೀಯ ಮ್ಯಾಕ್ಸಿಮ್ ನೋರೋನ್ನ, ಮಂಗಳೂರು ಧರ್ಮ ಪ್ರಾಂತ್ಯದ ಚಾನ್ಸಲರ್ ವಂದನೀಯ ವಿಕ್ಟರ್ ಜಾರ್ಜ್ ಡಿಸೋಜಾ, ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ವಂದನೀಯ ವಿಕ್ಟರ್ ವಿಜಯ್ ಲೋಬೋ, ಮಾರ್ಸೆಲ್ ಮೊಂತೆರೋ, ಪಾಲನಾ ಮಂಡಳಿಯ ಕಾರ್ಯದರ್ಶಿ ಮೆಲ್ವಿನ್ ನೊರೋನ್ನ ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.